ನಾವು ಹಲವಾರು ವರ್ಷದಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಆದರೂ ಕೂಡ ಕಡಲ ಕೊರೆತ ಪರಿಣಾಮಕಾರಿಯಾಗಿ ನಿಂದಿರದೇ ಇರುವಂಥದ್ದನ್ನು ಗಮನಿಸಿದ್ದೇವೆ. ಈ ಕಡಲ ಕೊರೆತಕ್ಕೆ ADB ಯೋಜನೆಯಲ್ಲಿ ನಾವು ಸುಮಾರು 300 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಅದು ಭಾಳ ಕಾಸ್ಟ್ಲಿಯಾಗಿ ಮಾಡಿರುವಂಥದ್ದು. ಈಗ ಸುಮಾರು 330 ಕಿಲೋಮೀಟ್ರ್ ನಮ್ಮ ಕಡಲು ತೀರಿದೆ ಕರ್ನಾಟಕಕ್ಕೆ. ಇದರ ಉದ್ದಕ್ಕೂ ಕೂಡ ಮಾಡಬೇಕಾದ್ರೆ ಅದರಲ್ಲಿ ಏನು ADBದಲ್ಲಿ ಕೂಡ ಕೆಲವು ಕೆಲಸಗಳಲ್ಲಿ ಲೋಪದೋಷ ಆಗಿದೆ. ಅವುಗಳನ್ನು ಕೂಡ ಸರಿಪಡಿಸಿ ವೇವ್ ಬ್ರೇಕರ್ ಅನ್ನುವಂಥ ಒಂದು ಹೊಸ ಟೆಕ್ನಾಲಜಿಯನ್ನು ಈಗಾಗಲೇ ಕೇರಳದಲ್ಲಿ ಅವರು ಮಾಡಿದ್ದಾರೆ. ಅದನ್ನು ಮಾಡುವಂಥ ಪ್ರಯತ್ನಗಳನ್ನು ನಮ್ಮದಲ್ಲಿ ಟ್ರಯಲ್ ಬೇಸಿಸಲ್ಲಿ 1 ಕಿಲೋಮೀಟ್ರನ್ನು ಮಂಗಳೂರಿನ ಉಳ್ಳಾಳ ಭಾಗದಲ್ಲಿ ನಾವು ಮಾಡೋ ತೀರ್ಮಾನ ಮಾಡಿದ್ದೇವೆ. ಅದು ಯಶಸ್ವಿ ಆದರೆ ಅದನ್ನು ಇಡೀ ಕರಾವಳಿ ಪ್ರದೇಶದಲ್ಲಿ ಮಾಡಬೇಕನ್ನುವಂಥ ಚಿಂತನೆ ನಮ್ಮದಾಗಿದೆ. ಲಾಂಛನ ಬಗ್ಗೆ ಈಗಾಗಲೇ ಅದಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಸಾರಿನಾಥದಲ್ಲಿ ಇರುವಂಥ ಏನು ಅಶೋಕನ ಕಾಲದ ಲಾಂಛನ ಇತ್ತು ಸಿಂಹದ್ದು, ಅದೇ ಲಾಂಛನವನ್ನು ಅಲ್ಲಿ ಮಾಡಿರುವಂಥದ್ದು. ಒರಿಜಿನಲ್ ಕೂಡ ಅವತ್ತು ಕೂಡ ನಾವು ಕೇಳಲ್ಪಟ್ಟಿದ್ದೇವೆ. ಅಶೋಕ ಸಾರಿನಾಥನ ಸಿಂಹದ ಲಾಂಛನ ಮತ್ತು ಚಕ್ರ ಅಲ್ಲಿಂದ ತೆಗೆದುಕೊಂಡಿದ್ದೇವೆ ಅಂಥೇಳಿ ಈ ನಮ್ಮ ಧ್ವಜ ಮಾಡೋದ್ರಲ್ಲಾಗಲಿ ಅಥವಾ ಲಾಂಛನ ಮಾಡುವಾಗ ಅವತ್ತು ಕೂಡ ಕೇಳಲ್ಪಟ್ಟಿದ್ವಿ. ಅದೇ ರೀತಿ ಅದನ್ನೇ ಮಾಡಿರಿದ್ದೇವೆ. ಇನ್ನು ಅದರಲ್ಲಿ ಬೇರೆ ಬೇರೆ ಥರ ನೋಡುವಂಥ ದೃಷ್ಟಿ, ಅದೊಂದು ಉಗ್ರವಾಗಿದೆ, ವ್ಯಾಘ್ರವಾಗಿದೆ, ಇನ್ನೊಂದು ಹಂಗಿದೆ ಹಿಂಗಿದೆ ಅಂತ ಅವರವರ ದೃಷ್ಟಿಕೋನ. ಮತ್ತು ವಿಶೇಷವಾಗಿ ವಿರೋಧ ಪಕ್ಷದವರು ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ ಸಣ್ಣ ಪುಟ್ಟ ಎಲ್ಲ ವಿಚಾರಗಳಲ್ಲಿ. ಸಾರಿನಾಥಂದೇನಿದೆ ಯಥಾರ್ಥವಾಗಿ ಮಾಡಿದೆ, ಇದು ಒಂದು. ಮತ್ತು ಎರಡನೇದು ರಾಜಕೀಯವಾಗಿ ಅದನ್ನು ನೋಡ್ತಾ ಇದ್ದಾರೆ ಅವರು, ಕಾಂಗ್ರೆಸ್ನವ್ರು, ವಿಶೇಷವಾಗಿ ಕಾಂಗ್ರೆಸ್ನವ್ರು ರಾಜಕೀಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಖಂಡಿತವಾಗೂ ಅವ್ರು ನೋಡೋ ದೃಷ್ಟಿ, ನಾವು ನೋಡೋ ದೃಷ್ಟಿ ಬೇರೆ. ನಮ್ಮದು ಕ್ರಿಯಾಶೀಲವಾಗಿರುವಂಥ, ಆ್ಯಕ್ಟಿವ್ ಆಗಿರುವಂಥ ಪ್ರಧಾನಮಂತ್ರಿಗಳಿದ್ದಾರೆ. ಅದರ ತಕ್ಕ ಹಾಗೆ ನಮ್ಮ ದೃಷ್ಟಿಯಲ್ಲಿ ಒಂದು ಸಿಂಹ ಯಾವ ರೀತಿ ಸಶಕ್ತವಾಗಿ ಗರ್ಜನಾ ರೂಪದಲ್ಲಿರಬೇಕು, ಅದು ನಮ್ಮದಿದೆ. ಇನ್ನು ಕಡಲ್ಕೊರೆತ ಬಾಧಿತ ಮರವಂತೆ ಹಾಗೂ ಕಾಪು ಬೀಚ್ಗಳಿಗೆ ಮುಖ್ಯಮಂತ್ರಿಗಳು ಭೇಟಿಯನ್ನ ನೀಡಿದರು. ಶಾಸಕರು, ಸಚಿವರು, ವಿವಿಧ ಇಲಾಖಾಧಿಕಾರಿಗಳು ಮುಖ್ಯಮಂತ್ರಿಗಳ ಜೊತೆಗಿದ್ದರು.